ಪುತ್ತೂರು ನಗರದ ಮಧ್ಯಭಾಗದಲ್ಲಿರುವ ಬ್ಯಾಂಕ್ ಒಂದರ ಎಟಿಎಂ ಕೇಂದ್ರದ ಬೋರ್ಡ್ ಒಂದು ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸಿದೆ. ಮಹಿಳಾ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವ ಫೆಡರಲ್ ಬ್ಯಾಂಕ್ನ ಎಟಿಎಂ ಕೇಂದ್ರದ ಈ ಬೋರ್ಡ್ ಅನ್ನು ಅವೈಜ್ಞಾನಿಕ ರೀತಿಯಲ್ಲಿ ಅಳವಡಿಸಲಾಗಿದ್ದು, ಎಟಿಎಂಗೆ ಬರುವ ಬಹುತೇಕರು ದ್ವಿಚಕ್ರ ವಾಹನ ಸವಾರ ತಲೆಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಬೋರ್ಡ್ ಅನ್ನು ಅತ್ಯಂತ ಕೆಳಮಟ್ಟದಲ್ಲಿ ಅಳವಡಿಸಲಾಗಿದ್ದು, ಇದರಿಂದಾಗಿ ಬೋರ್ಡ್ ಎಲ್ಲರ ತಲೆಗೆ ಗಂಭೀರ ಸ್ವರೂಪದ ಗಾಯಗಳನ್ನು ಮಾಡುತ್ತಿದೆ. ಬೋರ್ಡ್ನಲ್ಲಿರುವ ಕಬ್ಬಿಣದ ಹರಿತವಾದ ಪಟ್ಟಿಗಳನ್ನು ಸರಿಯಾಗಿ ಜೋಡಿಸದ ಕಾರಣ ಈ ರೀತಿಯ ಅವಘಡಗಳು ಸಂಭವಿಸುತ್ತಿದ್ದು, ಸಂಬಂಧಪಟ್ಟವರು ಕೂಡಲೇ ಈ ಬೋರ್ಡ್ ಅನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲ ಸರ್, ನಾನು ಅಲ್ಲಿಂದ ಎಟಿಎಮ್ದ ಹೊರಗೆ ಬಂದು ಇಲ್ಲಿ ಬಂದು ಕಾರ್ಡ್ ತಗೊಳ್ಳಿಗೆ ಬಂದದ್ದು. ಕಾರ್ಡ್ ತಗೊಂಡು ಇದು ಬರುವಾಗ ಅಪ್ಪ ಹೊಡೀತದೆ. ಅದೇ ಗೊತ್ತಾಗಲಿಲ್ಲ ಅದು, ಅಂದರೆ ಅದು ಎಷ್ಟು ಎತ್ತರ ಉಂಟು ಎಷ್ಟು ಕೆಳಗೆ ಅದು ಗೊತ್ತೇ ಆಗಲಿಲ್ಲ. ಅಂದರೆ ಅದು ನಮ್ಮ ಸರಿ ಒಂದು ಇದಕ್ಕೆ ಇದೆ, ಮುಖದ ಸರಿಯಾಗಿದೆ. ಒಂದು ಮೇಲೆ ಆದಿದ್ದರೂ ಪರವಾಗಿರಲಿಲ್ಲ, ಕೆಳಗೆ ಆದರೂ ಪರವಾಗಿರಲಿಲ್ಲ, ಕಾಣ್ತಿತ್ತು. ಅದು ಕಾಣುವುದಿಲ್ಲ, ಹಾಗೆ ಉಂಟು. ಇದನ್ನು ಹೀಗೆ ಹಾಕುವುದಲ್ಲ, ಅದಕ್ಕೆ ಒಂದು ಏನಾದರೂ ಒಂದು ವ್ಯವಸ್ಥೆ ಇದೆ ಅಲ್ಲ, ಸರಿ ಮಾಡಿ ಹಾಕ್ತದೆ. ಹಾಗೆ ಸ್ವಲ್ಪ ಯಾವಾಗ ಸ್ವಲ್ಪ ಜಾಗೃತಿ ಮಾಡಿ ಇದನ್ನು ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ಮಾಡೋದು ಇದು ಒಳ್ಳೆಯ ಕ್ರಮ. ಇದು ಹೀಗೆಲ್ಲ ಮಾಡಬಾರ್ದು ಯಾರು.